15 ವರ್ಷಕ್ಕಿಂತ ಹಳೆಯ ಸರ್ಕಾರಿ ವಾಹನ ಬಳಕೆ ಕಾರವಾರದಲ್ಲಿ ಕ್ರಮ. ಕಾರವಾರ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ 15 ವರ್ಷಕ್ಕಿಂತ ಹಳೆಯ ಸರ್ಕಾರಿ ವಾಹನವನ್ನು ಬಳಸಿದ ಘಟನೆ ಕಾರವಾರದಲ್ಲಿ ಬೆಳಕಿಗೆ ಬಂದಿದೆ. ಜಿಲ್ಲಾ ಕಾರಾಗೃಹ ಇಲಾಖೆಗೆ ಹೊಸ ವಾಹನ ಮಂಜೂರಾಗಿದ್ದರೂ ಅಧಿಕಾರಿಗಳು 15 ವರ್ಷ 3 ತಿಂಗಳಷ್ಟು ಹಳೆಯ ವಾಹನವನ್ನು ಬಳಸುತ್ತಿರುವುದು ತಿಳಿದುಬಂದಿದೆ. ಈ ಕುರಿತು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯ್ಕ್ ಅವರು ಸಾರಿಗೆ ಹಾಗೂ ಪೊಲೀಸ್ ಇಲಾಖೆಗೆ ದೂರು ಸಲ್ಲಿಸಿದ್ದರು. ದೂರಿನ ಬಳಿಕ ಸಂಚಾರ ಪೊಲೀಸರು ಕ್ರಮ ಕೈಗೊಂಡು ಸಂಬಂಧಿತ ವಾಹನವನ್ನು ಪರಿಶೀಲಿಸಿದರು. ಕಾರಾಗೃಹ ಅಧೀಕ್ಷಕಿ ಹೇಮಾವತಿ ಅವರು ಇದೇ ಹಳೆಯ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಪೊಲೀಸರು ವಾಹನವನ್ನು ತಡೆದು ವಶಕ್ಕೆ ಪಡೆದರು. ವಾಹನ ಜಪ್ತಿ ಪ್ರಕ್ರಿಯೆ ಆರಂಭವಾಗುತ್ತಿದ್ದಂತೆ ಅಧೀಕ್ಷಕಿ ಹೇಮಾವತಿ ಅವರು ಸ್ಥಳದಲ್ಲಿ ನಿಲ್ಲದೆ ಚಾಲಕನನ್ನು ಅಲ್ಲೇ ಬಿಟ್ಟು ಸಿಬ್ಬಂದಿಯೊಬ್ಬರ ದ್ವಿಚಕ್ರ ವಾಹನದಲ್ಲಿ ತೆರಳಿದರೆಂದು ಮಾಹಿತಿ ಲಭ್ಯವಾಗಿದೆ. ಈ ಕಾರ್ಯಾಚರಣೆ ವೇಳೆ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯ್ಕ್, ರಾಮಾನಾಯ್ಕ್, ಬಾಬು ಶೇಖ್ ಹಾಗೂ ಸೂರಜ್ ಕುರುಂಕರ್ ಉಪಸ್ಥಿತರಿದ್ದರು. ಈ ಘಟನೆ ಸರ್ಕಾರಿ ಇಲಾಖೆಗಳು ವಾಹನ ಬಳಕೆಗೆ ಸಂಬಂಧಿಸಿದ ನಿಯಮಗಳನ್ನು ಎಷ್ಟರ ಮಟ್ಟಿಗೆ ಪಾಲಿಸುತ್ತಿವೆ ಎಂಬ ಪ್ರಶ್ನೆಯನ್ನು ಎಬ್ಬಿಸಿದೆ. ಯಾವುದೇ ಸರ್ಕಾರಿ ವಾಹನ ಒಂದು ಏನು ರಿಜಿಸ್ಟ್ರೇಷನ್ ಆದ ನಂತರ RTO ರಿಜಿಸ್ಟ್ರೇಷನ್ ಆದ ನಂತರ 15 ವರ್ಷ ರಸ್ತೆ ಮೇಲೆ ಚಲಾಯಿಸ್ಬೋದು. 15 ವರ್ಷ ಆದ ನಂತರ ಚಲಾಯಿಸಲಿಕ್ಕೆ ಅದಕ್ಕೆ ಅವಕಾಶ ಇಲ್ಲ. ಅದು ಸೀಜ್ ಮಾಡಬೇಕಾಗುತ್ತೆ. ಒಂದು ವೇಳೆ ಚಲಾಯಿಸಿದರೆ ಅದು ರಸ್ತೆ ಮೇಲೆ ಎಲ್ಲಾದರೂ ಕಂಡು ಬಂದರೆ ಚಲಾಯಿಸಿದರೆ ಅದನ್ನು ಸೀಜ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಕಾರವಾರ ಜೈಲಿನಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಇರುವಂತಹ ಏನು KA 30G 0422 ಈ ವಾಹನ ಸುಮೋ ಏನು ಗಾಡಿ ಇದೆ, ಇದು 3 ತಿಂಗಳ ಆಯಿತು. ಈಗ ಈ 15 ವರ್ಷ ಮುಗಿದು, ಹಾಗಾಗಿ 3 ತಿಂಗಳ 2 ದಿವಸ ಆಯಿತು. ಇದನ್ನು ಬೇಕಾಬಿಟ್ಟಿಯಾಗಿ ಅವರು ಚಲಾಯಿಸ್ತಾ ಇದ್ದಾರೆ. ಅಧಿಕಾರಿಗಳು ಇದನ್ನು ಹೇಮಾವತಿ ಎಂಬ ಜೈಲ್ ಅಧಿಕಾರಿ ಇದನ್ನು ತಗೊಂಡು ತಿರುಗಾಡೋದು, ಗಾಡಿ ಮೇಲೆ ಇದು ಮಾಡೋದು. ಹೊಸ ವೆಹಿಕಲ್ ಬಂದಿದೆ ಅವರಿಗೆ, ಆದರೂ ಸಹಿತ ಇದನ್ನು ತಗೊಂಡು ತಿರುಗಾಡ್ತಾ ಇದ್ದಾರೆ ಈ ವೆಹಿಕಲನ್ನು. ಇದಕ್ಕೆ ಯಾವುದೇ ಇನ್ಶೂರೆನ್ಸ್ ಇಲ್ಲ. ನನ್ನ ಮಾಹಿತಿ ಪ್ರಕಾರ 2012ರಿಂದ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳೋದು ಒಂದು ಇನ್ಫಾರ್ಮೇಷನ್ನಲ್ಲಿ ನನಗೆ ಸಿಕ್ಕಿದೆ. ಈಗ ಅದು ಗೌರ್ಮೆಂಟ್ನಲ್ಲಿ ಎಷ್ಟುವರೆಗೆ ಇನ್ಶೂರೆನ್ಸ್ ಆಗಿದೆ ಅಂತ ಹೇಳಿ ನೋಡಬೇಕು. ಆದರೆ ಇದರ 15 ವರ್ಷ ಆದ ನಂತರ ಒಂದು ದಿವಸನೂ ಸಹಿತ ರಸ್ತೆ ಮೇಲೆ ಇಳಿಸಬಾರ್ದು. ಇದು ಕಾನೂನು ಉಲ್ಲಂಘನೆ ಆಗಿದೆ. ಯಾವುದೇ ದಾಖಲೆಗಳಿಲ್ಲ, ಯಾವುದೇ ಒಂದು ಕಾಗದ ಪತ್ರಗಳು ಅಂದರೆ ಪೊಲ್ಯೂಷನ್ ಆಗಿರ್ಬೋದು, ಯಾವುದೇ ಗಾಡಿ 15 ವರ್ಷ ಆದಮೇಲೆ ರಸ್ತೆಗೆ ಇಳಿಸಬಾರ್ದು ಅಂದರೆ ಇಳಿಸಬಾರ್ದು, ಅದು ಸ್ಕ್ರ್ಯಾಪಿಂಗ್ ಆಗಬೇಕು. ಹಾಗಾಗಿ ಸರ್ಕಾರಿ ವಾಹನವನ್ನು ಈ ರೀತಿ ದುರುಪಯೋಗಪಡಿಸಿಕೊಂಡು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಆ ಉಲ್ಲಂಘನೆ ಮಾಡಿದ ಸಲುವಾಗಿ ನಾನು ಲಿಖಿತವಾಗಿ ಟ್ರಾಫಿಕ್ ಪೊಲೀಸರಿಗೆ ಇದನ್ನು ಕಂಪ್ಲೇಂಟನ್ನು ಹೇಮಾವತಿ ನಮ್ಮ ಅಧಿಕಾರಿ ಮೇಲೆ ಕೊಟ್ಟಿದ್ದೇನೆ. ಆ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಬೇಕು ಮತ್ತು ಗಾಡಿಯನ್ನು ಇಲ್ಲಿಂದ 1 ಇಂಚು ಗಾಡಿಯನ್ನು ಸ್ಟಾರ್ಟ್ ಮಾಡಿ ಅಲುಗಾಡಿಸಬಾರ್ದು. ಇದು ಟೋ ಮಾಡಿಕೊಂಡೇ ತೊಗೊಂಡು ಹೋಗಬೇಕು ಅಂತ ಹೇಳುವಂಥದ್ದು ನಾನು ಸಹಿತ ನಾನು ಹೇಳಿದ್ದೇನೆ. ಅವರು ಅದೇ ರೀತಿ ಮಾಡ್ತಾರೆ. ಟ್ರಾಫಿಕ್ PSI ಎಲ್ಲ ಬಂದಿದ್ದಾರೆ, ಸಿಬ್ಬಂದಿಗಳು ಬಂದಿದ್ದಾರೆ. ಅದು ಕಾನೂನು ಕ್ರಮ ಏನಿದೆ ಅದರಲ್ಲಿ ತಗೊಳ್ತಾರೆ. ಇದು RTO ಸೀಸ್ ಮಾಡುವಂಥದ್ದು ಏನಿದೆ ಅವೆಲ್ಲ ಕಾರ್ಯಕ್ರಮವನ್ನು ಅವರು ಮಾಡ್ತಾರೆ. ಮತ್ತು ಈಗ ಅಧಿಕಾರಿ ಜೀಪ್ನಲ್ಲೇ ಇದ್ದರು, ಅವರು ಮುಫ್ತಿಯಲ್ಲಿದ್ದರು, ಹೇಮಾವತಿ ಅಂತೇಳಿ. ಅವರು ಜೈಲ್ ಅಧಿಕಾರಿ. ಅವರು ಈಗೇನಾಗಿದೆ, ಪೊಲೀಸರು ಅವರಿಗೆ ಕೆಲವೊಂದು ಮಾಹಿತಿಗಾಗಿ ನೀವು ಸಹಿಬೇಕು ಅಂತ ಹೇಳಿದರೂ ಸಹಿತ ಅವರು ಪಲಾಯನ ಮಾಡಿದರು. ಕುಂಗುಫು ಮಸಾಜ್ ಮತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಕಾರವಾರದ ಮಾಜಾಳಿಯಲ್ಲಿ ಶುರುವಾಗಿದೆ. ಟ್ಯೂಯಿನಾ ಥೆರಪಿಯ ಅನುಭವ ತೆಗೆದುಕೊಳ್ಳಿ. ಇದು ಪಾರಂಪರಿಕ ಚೀನಿ ಮಸಾಜ್ ವಿಧಾನವಾಗಿದ್ದು ಪ್ರಾಚೀನ ಚಿಕಿತ್ಸಾ ಶಾಸ್ತ್ರ ಮತ್ತು ಮಾರ್ಷಲ್ ಆರ್ಟ್ಸ್ ಶಿಸ್ತುಗಳನ್ನು ಒಂದಾಗಿ ಸೇರಿಸುತ್ತದೆ. ಈ ನೈಸರ್ಗಿಕ ಚಿಕಿತ್ಸೆಯಿಂದ ನೋವು ಕಡಿಮೆ, ಜೀರ್ಣಕ್ರಿಯೆಯಲ್ಲಿ ಸುಧಾರಣೆ, ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಿಸುವುದು ಹಾಗೂ ಮನಸ್ಸು ಶರೀರದ ಸಮತೋಲನದ ಸುಧಾರಣೆಯನ್ನು ಮಾಡುವ ವಿಶೇಷ ಉಪಾಯ ಕುಂಗ್ಫು ಮಸಾಜ್. ಮಾಂಸಪೇಶಿ, ಸಂಧಿ ನೋವು, ಬೆನ್ನು, ಕುತ್ತಿಗೆ, ಭುಜ, ಜೀರ್ಣಕ್ರಿಯೆ ಸಮಸ್ಯೆಗಳು, ತಲೆನೋವು, ಚಿಂತೆ, ಅನಿದ್ರೆ, ಅಶಾಂತ ನಿದ್ರೆ, ತೂಕಡಿಸಿದ ನಿದ್ರೆ, ದೀರ್ಘಕಾಲದ ತಲೆನೋವು ಹೀಗೆ ಅನೇಕ ಸಮಸ್ಯೆಯ ಬಗ್ಗೆ ಚಿಕಿತ್ಸೆಗಾಗಿ ಇಂದೇ ಭೇಟಿ ಕೊಡಿ. ಕುಂಗುಫು ಮಸಾಜ್ ಮತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಸೆಂಟರ್, ಬ್ರಾಹ್ಮಣವಾಡ, ಮಾಜಾಳಿ, ಕಾರವಾರ.
ಪ್ರತಿ ಶನಿವಾರ ಹಾಗೂ ರವಿವಾರ ಸಮಯ ಬೆಳಿಗ್ಗೆ 10:30ರಿಂದ 12:30ರವರೆಗೆ, ಸಂಜೆ 5:30ರಿಂದ 8:30ರವರೆಗೆ ಲಭ್ಯ. ಅಧಿಕ ಮಾಹಿತಿಗಾಗಿ ಸ್ಕ್ರೀನ್ನಲ್ಲಿದ್ದ ನಂಬರ್ನಲ್ಲಿ ಸಂಪರ್ಕಿಸಿ. ಅಂಕೋಲಾದಲ್ಲಿ ಯೋಗ ಜಾಗೃತಿ ರ್ಯಾಲಿ. ಕಾರವಾರ. ಅಂಕೋಲಾದಲ್ಲಿ ಜೂನ್ 21ರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಪತಂಜಲಿ ಯೋಗ ಸಮಿತಿ, ಪತಂಜಲಿ ಮಹಿಳಾ ಸಮಿತಿ ಹಾಗೂ ಭಾರತ ಸ್ವಾಭಿಮಾನ ಟ್ರಸ್ಟ್ ವತಿಯಿಂದ ಯೋಗ ಜಾಗೃತಿ ರ್ಯಾಲಿ ಮತ್ತು ಯೋಗ ಪಾದಯಾತ್ರೆಯನ್ನು ಆಯೋಜಿಸಲಾಯಿತು. ಸಹಾಯಕ ಪೊಲೀಸ್ ಉಪನಿರೀಕ್ಷಕ ಶಬ್ಬೀರ್ ಕೊಟ್ವಾಲ್ ಹಾಗೂ ಉಪ ತಹಶೀಲ್ದಾರ್ ಗಿರೀಶ್ ಜಾಂಬಾವಳಿಕರ್ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ರ್ಯಾಲಿಗೆ ಚಾಲನೆ ನೀಡಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಈ ರ್ಯಾಲಿಯಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು, ಯೋಗ ಶಿಕ್ಷಕರು, ಯೋಗಾಸಕ್ತರು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಚಾಂದವಾಡಿ ಕ್ರಾಸ್ ಬಳಿ ಬಸ್ ಡಿಕ್ಕಿ, 1 ಎಮ್ಮೆ 2 ಕರುಗಳು ಸಾವು. ಕಾರವಾರ. ಜಗಲ್ಬೇಟ್ ರಾಮನಗರ ಮಾರ್ಗದ ಚಾಂದವಾಡಿ ಕ್ರಾಸ್ ಸಮೀಪ ಕೆಎಸ್ಆರ್ಟಿಸಿ ಬಸ್ ಎಮ್ಮೆಗಳ ಹಿಂಡಿಗೆ ಭಾರೀ ಡಿಕ್ಕಿ ಹೊಡೆದ ಪರಿಣಾಮ 1 ಎಮ್ಮೆ ಹಾಗೂ 2 ಕರುಗಳು ಸ್ಥಳದಲ್ಲೇ ಸಾವನ್ನಪ್ಪಿವೆ. 4 ಎಮ್ಮೆಗಳು ಗಾಯಗೊಂಡಿರುವ ಘಟನೆ ನಡೆದಿದೆ. ಲಭಿಸಿದ ಮಾಹಿತಿಯ ಪ್ರಕಾರ ಬಸ್ ರಾಮನಗರದ ಕಡೆಗೆ ತೆರಳುತ್ತಿದ್ದ ವೇಳೆ ಏಕಾಏಕಿ ಎಮ್ಮೆಗಳ ಹಿಂಡು ರಸ್ತೆ ಮೇಲೆ ಬಂದಿದ್ದು ಈ ಅಪಘಾತ ಸಂಭವಿಸಿದೆ. ಚಾಲಕ ಬಸ್ ಅನ್ನು ನಿಯಂತ್ರಣಕ್ಕೆ ತರುವ ಪ್ರಯತ್ನ ಮಾಡಿದರೂ ಡಿಕ್ಕಿಯನ್ನು ತಪ್ಪಿಸಲು ಸಾಧ್ಯವಾಗಲಿಲ್ಲ. ಡಿಕ್ಕಿಯ ತೀವ್ರತೆ ಎಷ್ಟಿತ್ತೆಂದರೆ 1 ಎಮ್ಮೆ ಹಾಗೂ 2 ಕರುಗಳು ಸ್ಥಳದಲ್ಲೇ ಮೃತಪಟ್ಟಿವೆ. ಅಲ್ಲದೆ 4 ಪ್ರಾಣಿಗಳು ಗಾಯಗೊಂಡಿದ್ದು ಅವುಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದಲ್ಲಿ ಬಸ್ನ ಮುಂಭಾಗಕ್ಕೂ ಹಾನಿಯಾಗಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಸ್ಥಳೀಯರು ಸ್ಥಳಕ್ಕೆ ಧಾವಿಸಿದರು. ಈ ಘಟನೆಗೆ ಸಂಬಂಧಿಸಿದಂತೆ ಪ್ರದೇಶದಲ್ಲಿ ದುಃಖ ವ್ಯಕ್ತವಾಗಿದ್ದು ಸಂಬಂಧಿತ ಅಧಿಕಾರಿಗಳು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಸಿದ್ದಾಪುರದಲ್ಲಿ ಡಿಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿಪಿಐ ಸೀತಾರಾಂ ವರ್ಗಾವಣೆಗೆ ಆಗ್ರಹಿಸಿ ಪ್ರತಿಭಟನೆ. ಕಾರವಾರ. ಶಿರಸಿ ವಿಭಾಗದ ಡಿಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿದ್ದಾಪುರದ ಸಿಪಿಐ ಸೀತಾರಾಂ ಅವರನ್ನು ತಕ್ಷಣವೇ ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿ ಸಿದ್ದಾಪುರದಲ್ಲಿ ನೂರಾರು ನಾಗರಿಕರು ಭಾರೀ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ವಸಂತ ನಾಯ್ಕ್ ಮನಮನೆ ಅವರ ನೇತೃತ್ವದಲ್ಲಿ ಈ ಮೆರವಣಿಗೆ ನಡೆಯಿತು. ನಗರದ ಚಂದ್ರಗುಟ್ಟಿ ಸರ್ಕಲ್ನಿಂದ ಆರಂಭವಾದ ಮೆರವಣಿಗೆ ತಾಲೂಕು ಆಡಳಿತ ಭವನದವರೆಗೆ ಸಾಗಿತು. ಬಳಿಕ ಪ್ರತಿಭಟನಾಕಾರರು ತಹಶೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ನಾಗರಿಕರು ಸಂಬಂಧಿತ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡುತ್ತಾ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಜೊತೆಗೆ ಡಿಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿಪಿಐ ಸೀತಾರಾಂ ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಪ್ರತಿಭಟನೆಯಲ್ಲಿ ನೂರಾರು ನಾಗರಿಕರು ಭಾಗವಹಿಸಿದ್ದು ಕೆಲಕಾಲ ಪ್ರದೇಶದಲ್ಲಿ ಪ್ರತಿಭಟನೆಯ ವಾತಾವರಣ ನಿರ್ಮಾಣವಾಗಿತ್ತು. ಎಂಬತ್ತೇಳು ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.